ಅಪ್ರಾಪ್ತರು ವಾಹನ ಚಲಾಯಿಸಿ ಅಪಘಾತವಾಗಿ ಜೀವಹಾನಿಯಾದಲ್ಲಿ ಯಾವುದೇ ರೀತಿಯ ವಿಮೆ ಸಿಗೋದಿಲ್ಲ. ಹೆತ್ತವರು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಈ ಬಗ್ಗೆ ಅಪ್ರಾಪ್ತರು ಮಾತ್ರವಲ್ಲ, ಅವರ ಹೆತ್ತವರು ಕೂಡ ಜಾಗರೂಕತೆ ವಹಿಸಬೇಕಾಗಿದೆ ಎಂದು ಟ್ರಾಫಿಕ್ ವಿಭಾಗದ ಎಸಿಪಿ ಮಂಜುನಾಥ್ ಶೆಟ್ಟಿ ಹೇಳಿದರು. ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಶ್ರೀ ದಿಗಂಬರ ಜೈನ ಮಠ ಮೂಡಬಿದ್ರೆ ಹಾಗೂ ಶ್ರೀ ಧವಲತ್ರಯ ಜೈನ ಕಾಶೋ ಟ್ರಸ್ಟ್ ಸಹಯೋಗದೊಂದಿಗೆ ಇಲ್ಲಿನ ಶ್ರೀ ಜೈನ ಮಠದ ರಮಾರಾಣಿ ಶೋಧ ಸಂಸ್ಥಾನದ ಸಭಾಭವನದಲ್ಲಿ ನಡೆದ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ದೇಶದಲ್ಲಿ ಎಲ್ಲರನ್ನೂ ಗೊತ್ತಿರಬೇಕು. ನಿಮ್ಮ ಮನೆಯ ಪಕ್ಕದಲ್ಲಿ ಯಾರು ಒಂದು ಬಾಡಿಗೆ ವಾಸ ಮಾಡ್ತಾರೆ ಅವರ ಬಗ್ಗೆ ನಿಮಗೆ ಗಮನ ಇರಬೇಕು, ಅಥವಾ ಯಾರು ಒಂದು ಬಾಡಿಗೆ ಕೊಡ್ತಾರೆ ಅವರಿಗೂ ಅವರ ಬಗ್ಗೆ ಗೊತ್ತಿರಬೇಕು. ಯಾರೋ ಒಬ್ಬರು ಎಕ್ಸ್ ಬಂದ್ಕೊಂಡು ಬಾಡಿಗೆ ಕೇಳಿದಾಗ ನೀವು ಬಾಡಿಗೆ ಕೊಡುವುದಲ್ಲ. ಅದನ್ನು ಇತ್ತೀಚೆಗೆ ಬಹುಶಃ ಬಾಂಬೆ, ಡೆಲ್ಲಿ ಅಂತ ಪ್ರದೇಶದಲ್ಲಿ ಪೊಲೀಸರ ಒಂದು ಸರ್ಟಿಫಿಕೇಟ್ ತಗೊಂಡು ನಿಮಗೆ ಅವರಿಗೆ ಕೊಡ್ತಾರೆ. ಯಾಕೆಂದರೆ ಇಲ್ಲ ಆದರೆ ಯಾರು ಲ್ಯಾಂಡ್ ಲಾರ್ಡ್ ಇದ್ದಾನೆ ಅವರಿಗೆ ಸಮಸ್ಯೆ ಬರುತ್ತೆ. ಇದರ ಬೇಸಿಕ್ ಉದ್ದೇಶ ಇಷ್ಟೇ, ನಮ್ಮನ್ನು ನೀವು ಅರಿತುಕೊಳ್ಬೇಕು, ನಿಮ್ಮನ್ನು ನಾವು ಅರಿತುಕೊಳ್ಬೇಕಷ್ಟೇ. ಈ ನಮ್ಮ ಬೀಟ್ ಮತ್ತು ನನ್ನ ಹೆಮ್ಮೆ ಅಂದರೆ ಇದು ಖಂಡಿತವಾಗಿ ಬೇರೆ ಏನಿಲ್ಲ. ಒಂದು ಪರಸ್ಪರ ಅರಿತುಕೊಳ್ಳೋದು, ಪೊಲೀಸರು ಪ್ರಜೆಗಳನ್ನು ಅರಿತುಕೊಳ್ಳುವಂಥದ್ದು, ನಾವು ಸಾರ್ವಜನಿಕರು ನಮ್ಮ ಬಗ್ಗೆ ಅರಿತುಕೊಳ್ಳುವಂಥದ್ದು. ಎರಡನೇದು ನಿಮ್ಗೆ ಗೊತ್ತಿದೆ, ಮೊದಲು ಈ ಮಕ್ಕಳು ನಮ್ಗೆ ಯಾರು ಹೆದರೋದಿಲ್ಲ. ಬಹುಶಃ ಒಂದು 25 ವರ್ಷಗಳ ಹಿಂದೆ, ನಾವು 30 ವರ್ಷಗಳ ಹಿಂದೆ ಪೊಲೀಸಿಗೆ ಬಂದಾಗ ಮೂಡಬಿದ್ರೆ ಶ್ರೀ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದರು. ಮೂಡಬಿದ್ರೆ ಪೊಲೀಸ್ ನಿರೀಕ್ಷಕ ದಿನೇಶ್ ಕುಮಾರ್ ಬಿಎಸ್, ಬೀಟ್ ಪೊಲೀಸ್ ಅರುಣ್, ಮಠದ ವ್ಯವಸ್ಥಾಪಕ ಸಂಜಯನ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು.